ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿಯ ವತಿಯಿಂದ ಹರಕೆಯ ಪ್ರಯುಕ್ತ ಕೆವಿ ಕಾಂಪೌಂಡ್ ಗಿರಿಜಾ ನಿಲಯ ವಠಾರದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಲವಕುಶ ಶ್ರೀನಿವಾಸ ಕಲ್ಯಾಣಿ ಎಂಬ ಯಕ್ಷಗಾನ ಪ್ರಸಂಗ ನಡೆಯಿತು. ಊರಿನ ಪರವೂರಿನ ಯಕ್ಷಗಾನ ಪ್ರಿಯರು ಹಾಗೂ ಯಕ್ಷಗಾನ ಪ್ರದರ್ಶನದ ಪ್ರಾಯೋಜಕತ್ವದ ಗಿರಿಜಮ್ಮ ಪುಟ್ಟಯ್ಯ ಶೆಟ್ಟಿ ಮತ್ತು ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು ಮತ್ತು ಮರಿಮಕ್ಕಳು ವೀಕ್ಷಿಸಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೂ ಕಾರ್ಯಕ್ರಮದ ರೂವಾರಿಯಾದ ಶರತ್ ಕುಮಾರ್ ಶೆಟ್ಟಿ ಅವರು ಯಕ್ಷಗಾನ ಪ್ರದರ್ಶನದ ಉದ್ದೇಶ ಮತ್ತು ಅನಿಸಿಕೆಗಳನ್ನು ವಿ4 ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಕಡ್ಕೆ ವೆಂಕಪ್ಪ ಶೆಟ್ಟಿ ಅವರ ಕಾಂಪೌಂಡಿನಲ್ಲಿ ನಡೆತಕ್ಕಂಥ ಈ ಮಾರಣಕಟ್ಟೆ ಕ್ಷೇತ್ರದ ಯಕ್ಷಗಾನ ಬಯಲಾಟವು ಸಂಪ್ರದಾಯದಂತೆ ನಮ್ಮ ಹಿಂದಿನ ಪೂರ್ವಜರು ಕೂಡ ಯಕ್ಷಗಾನ ಬಯಲಾಟವನ್ನು ಅಥವಾ ಸೇವೆ ಆಟವನ್ನು, ಹರಿಕೆ ಅಂತ ಹೇಳಿದರೆ ಅವರಿಗೆ ಬೇಕಾಗಿರುವಂಥ ಆರೋಗ್ಯ ದೃಷ್ಟಿಯಲ್ಲಿರ್ಬೋದು ಅಥವಾ ಬೇರೆ ಅವರ ಕೆಲಸ ಕಾರ್ಯಗಳನ್ನು ವೈಖರಿಗಳನ್ನು ಯಶಸ್ವಿಯಾಗಿ ಆಗಲಿಕ್ಕೋಸ್ಕರ ಈ ಒಂದು ಯಕ್ಷಗಾನ ಬಯಲಾಟವನ್ನು ಬೆಳಕಿನ ಸೇವೆ ಅಂತೇಳಿ ನಮ್ಮಲ್ಲಿ ಸಂಪ್ರದಾಯದ ಇರ್ತದೆ. ಹಾಗೆ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದಂತಹ ಅವರ ಕೊಲ್ಲೂರಿನಲ್ಲೂ ಕೂಡ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಗೂ ಒಂದು ವ್ಯವಸ್ಥಿತವಾದ ಒಂದು ಲಿಂಕ್ ಇರುತ್ತದೆ. ಆದ್ದರಿಂದ ನಾವು ಯಾವುದೇ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಹರಕೆಯ ಈ ಬೆಳಕಿನ ಸೇವೆಯನ್ನು ಮಾಡಿದಲ್ಲಿ ನಮ್ಮ ವ್ಯಾವಹಾರಿಕವಾಗಿಯೋ ಅಥವಾ ಕೃಷಿ ಮನೆತನದ ನಮ್ಮ ಪೂರ್ವಜರು ಕೂಡ ಅದನ್ನು ಎಲ್ಲರೂ ನಡೆಸಿಕೊಂಡಂಥ ಬಂದಂಥ ಪದ್ಧತಿ. ನಮ್ಮ ಕಡ್ಕೆ ವೆಂಕಪ್ಪ ಶೆಟ್ಟರು ನಮ್ಮ ಅಜ್ಜ ಹಾಗೆ ಇರ್ತದೆ. ಹಾಗೆ ನಮ್ಮ ತಂದೆಯವರು ಕೂಡ ಪುಟ್ಟಯ್ಯ ಶೆಟ್ಟಿ ಅಂತ, ಅವರು ಕೂಡ ಉತ್ತಮ ರೀತಿಯಲ್ಲಿ ಕೃಷಿಯನ್ನು ಮಾದರಿಯಾಗಿ ಮಾಡಿ ನಮ್ಮ ಕುಟುಂಬವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಒಂದು ಕಾರಣಭೂತರಾಗಿದ್ದಾರೆ. ಅವರ ಒಂದು ಮಾದರಿಯ ಈ ನಾಡಗ್ರಾಮದಲ್ಲಿ ಅವರು ಎಲ್ಲರೂ ಈ ಕೃಷಿ ಮಾಡಿದಲ್ಲಿ ಉತ್ತಮ ಜೀವನ ನಡೆಸಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಡ್ಕೆ ವೆಂಕಪ್ಪ ಶೆಟ್ಟರು ಕೂಡ ಪ್ರಥಮ ಬಾರಿಗೆ ತಾಲೂಕ್ ಪಂಚಾಯತಿನ ತಾಲೂಕು ಬೋರ್ಡ್ ಇದೆ, ಆವಾಗ ಕೂಡ ಅದರ ಸದಸ್ಯರಾಗಿ ಕೂಡ ಅದನ್ನು ದಾಖಲಾಗಿದ್ದಾರೆ. ಹಾಗೆ ನಮಗೂ ಕೂಡ ಬೇರೆ ನಮ್ಮ ವ್ಯವಹಾರ ಇದ್ದರೂ ಕೂಡ ನಮಗೂ ಅದೇ ಅಜ್ಜ ಮಾಡಿದಂಥ ಕೃಷಿಯ ಒಂದು ಮೂಲವನ್ನು ಹಿಡ್ಕೊಂಡು ನಾವು ಕೂಡ ಕೃಷಿಯಲ್ಲೇ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಶುಭ ಕೋರಲಿಕ್ಕೆ ನಾನು ಆಶಿಸುತ್ತೇನೆ. ರವಿರಾಜ್, ವಿ4 ನ್ಯೂಸ್, ಉಡುಪಿ. ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸಿದೆ. ಯಾಕೆ ನಿನ್ನ ಸಾಹಸವನ್ನು ಕಂಡಾಗ ಪಾಪ ಎಳವ ವಯಸ್ಸಿನ ಹುಡುಗ, ಹಾಲುಗಲ್ಲದ ಹಸುಳೆ, ಹೀಗೆಂದು ನಾನು ಭಾವಿಸ್ತಾ ಇದ್ದೇನೆ. ಆದರೆ ನೀನು ಮಾಡುತ್ತಿರುವಂತಹ ಪರಿಗಳನ್ನು ಬಿಟ್ಟಂತಹ ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ನೀನು ಸಿದ್ಧನಾದವ. ಹೆಚ್ಚಾರು ಯಾರಿವರಲ್ಲ, ಇವರೆಲ್ಲ ನಿನ್ನ ಹಾಗಿಲ್ಲ. ಎಲ್ಲ ಬ್ರಾಹ್ಮಣ ಒಟ್ಟುಗಳನ್ನ ಸೇರಿಸಿಕೊಂಡು ಕ್ಷಾತ್ರಿಯ ತೇಜಸ್ಸಿನಿಂದ ಕೂಡಿದಂತಹ ನೀನು ತುರಗವನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧನಾದವ. ಕಂಡಾಗ ನನಗೆ ಅನ್ನಿಸಿದೆ, ಬಹುಶಃ ಈ ಕುದುರೆ ಅನ್ನೋದು ಒಂದು ಆಟಿಕೆಯ ವಸ್ತು ಅಂತ ಭಾವಿಸಿರ್ಬೇಕು. ಬಹುಶಃ ಇದೇನೋ ನಾನು ಆಡಬಹುದಾದ ಕುದುರೆ ಅಂತ ಭಾವಿಸಿದ್ಯಾ? ಹಾಗೆ ನೀನು ಭಾವಿಸಿದ್ರೆ ಅದು ಅಪರಾಧವೇ, ಹೌದೇನೋ? ಕುದುರೆ ಹೇಗೂ ನೀನು ಕಟ್ಟಿದ್ದಿ, ಪರಿಚಯ ಮೊದಲಾಗಿ ನಾನು ಮಾಡ್ಕೊಳ್ಬೇಕು ಅಂತಿದ್ದೇನೆ. ನಿನ್ನ ಪೂರ್ವಾಪರವನ್ನ ತಿಳಿಯುವ ಉದ್ದೇಶ ನನಗೆ. ನೀನ್ಯಾರು, ಹೆಸರಾನು, ಹಡದ ಪಡೆದಂತ ಮಾತ ಪಿತರ್ಯಾರು, ಅಲ್ಲದ ನಿನ್ನ ಊರು ಯಾವುದು? ಕುದುರೆಯನ್ನ ಕಟ್ಟಿದೆಯಲ್ಲ, ಯಾಕೆ ಕಟ್ಟಿದಿ? ವಿದ್ಯಾ ಕಲಿಸಿದ ಗುರುಗಳ್ಯಾರು ಹೇಳಲ್ಲ?